ಎಲ್ಲರಿಗೂ ನಮಸ್ಕಾರ. ಇದು ಜುಪಿಟರ್ ಕನ್ನಡ ಚಾನಲ್. ಇವತ್ತು ನಾನು ಒಂದು ತಮಿಳು ಹಾಡಿನ ಬಗ್ಗೆ ಮಾತಾಡ್ತೀನಿ. ಅದು ಯಾವುದು ಅಂದರೆ, ಈಗ ಪ್ಲೇ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಿದೆಯಾ ನೋಡಿ. நீயா இல்லை நானா, நெஞ்சக் கதவை கொஞ்சம் பிறந்தது நீயா இல்லை ನಾನಾ. ನನಗೆ ಈ ಫ್ರೇಸು ಭಾಳ ಇಷ್ಟ ಆಯಿತು. நெஞ்சக் கதவை கொஞ்சம் பிறந்தது நீயா இல்லை நானா, நீயா இல்லை நானா. ಬೇರೆ ಕೇಳೋ ಬೇಕಾದ್ರೆ ಪ್ಲೇ ಮಾಡಿ ತೋರಿಸ್ತೀನಿ. ಇದು ಎಂ ಸುಬ್ಬಯ್ಯ ನಾಯ್ಡು ಅವರು ಕಂಪೋಸ್ ಮಾಡಿರೋದು ತಮಿಳು ಹಳೆ ಹಾಡು. ಇದು ಪಿ ಸುಶೀಲಾ ಅವರು ಹಾಡಿದ್ದಾರೆ ಮತ್ತು ಟಿ ಎಂ ಸೌಂದರರಾಜನ್ ಅವರು ಹಾಡಿದ್ದಾರೆ. ಇದನ್ನು ನೋಡಿ, ನೀವು ಸರ್ಚ್ ಮಾಡಿ, ನಾನು ಲಿಂಕನ್ನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಈ ಹಾಡಿಂದು ನೀವು ಅದನ್ನು ನೋಡಿ, ಅದು ತುಂಬ ಚೆನ್ನಾಗಿದೆ. ನನಗೆ ಈ ಫ್ರೇಸ್ ನೋಡಿ ನನಗೆ ಭಾಳ ಇಷ್ಟ ಆಗ್ಬಿಡ್ತು. ತಂದನ ತಂದನ ತನನನನನನನ ಲಲಲ. ನಮಸ್ಕಾರ.